ನವಮಂಗಳೂರು ಬಂದರು ಪ್ರಾಧಿಕಾರದ ಆಶ್ರಯದಲ್ಲಿ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ನ 7ನೇ ಆವೃತ್ತಿಯು ಶುಕ್ರವಾರ ಮಂಗಳೂರಿನ ಬ್ಲೂ ಬೇ ತಣ್ಣೀರುಬಾವಿ ಈಕೋ ಬೀಚ್ನಲ್ಲಿ ಆರಂಭವಾಯಿತು. ಜಪಾನ್ನಲ್ಲಿ ನಡೆಯುವ ಏಷಿಯನ್ ಗೇಮ್ಸ್ ಆಯ್ಕೆಯ ಪೂರ್ವಭಾವಿಯಾಗಿ ನಡೆದ ಈ ಪಂದ್ಯಾಟದಲ್ಲಿ ಉತ್ತಮ ಸಾಧನೆ ತೋರಿದ ಸರ್ಫರ್ಗಳನ್ನು ಏಷಿಯನ್ ಗೇಮ್ಸ್ಗೆ ಆಯ್ಕೆ ಮಾಡುವ ಅವಕಾಶವನ್ನು ಹೊಂದಲಾಗಿದೆ. ಮುಂದಿನ ಸೆಪ್ಟೆಂಬರ್ ತಿಂಗಳು ಜಪಾನ್ನಲ್ಲಿ ನಡೆಯುವ ಏಷಿಯನ್ ಗೇಮ್ಸ್ನಲ್ಲಿ ಸರ್ಫರ್ಗಳಿಗೆ ಅನುಕೂಲಕರವಾಗುವ ನಿಟ್ಟಿನಲ್ಲಿ ಮಂಗಳೂರಿನ ತಣ್ಣೀರುಬಾವಿಯ ಬ್ಲೂ ಬೇ ಬೀಚ್ನಲ್ಲಿ ರಾಷ್ಟ್ರೀಯ ಮಟ್ಟದ ಸರ್ಫಿಂಗ್ ಪಂದ್ಯಾಟವನ್ನು 3 ದಿನಗಳ ಕಾಲ ಆಯೋಜಿಸಲಾಗಿದೆ. ಮೇ 29ರಂದು ಆರಂಭಗೊಂಡ ಈ ಪಂದ್ಯಾಟ ಮೇ 31ರವರೆಗೆ ನಡೆಯಲಿದ್ದು, ದೇಶದ 80ಕ್ಕೂ ಮಿಕ್ಕಿದ ಸರ್ಫರ್ಗಳು ಈ ಪಂದ್ಯಾಟದಲ್ಲಿ ಭಾಗಿಯಾಗಿದ್ದಾರೆ. ನವಮಂಗಳೂರು ಬಂದರು ಪ್ರಾಧಿಕಾರ, ರಾಷ್ಟ್ರೀಯ ಸರ್ಫಿಂಗ್ ಸಂಸ್ಥೆ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಡೆಯುತ್ತಿರುವ ಸರ್ಫಿಂಗ್ ನಡೆಯುತ್ತಿದ್ದು, ಈ ಪಂದ್ಯಾಟದಲ್ಲಿ ರಾಷ್ಟ್ರೀಯ ಮಟ್ಟದ ಪ್ರಮುಖ 20 ಸರ್ಫರ್ಗಳು ಈ ಪಂದ್ಯಾಟದಲ್ಲಿ ಭಾಗವಹಿಸುತ್ತಿದ್ದು, ಈ ಪಂದ್ಯಾಟದಲ್ಲಿ ಉತ್ತಮ ಅಂಕಗಳೊಂದಿಗೆ ಗೆಲ್ಲುವ ಸರ್ಫರ್ಗಳನ್ನು ಏಷಿಯನ್ ಗೇಮ್ಸ್ನ ತಂಡದಲ್ಲಿ ಪರಿಗಣಿಸುವ ಅವಕಾಶವೂ ಇದೆ. 18 ವರ್ಷ ವಯೋಮಾನದ ಕೆಳಗಿನ ಬಾಲಕಿಯರ, ಬಾಲಕರ, 18 ವರ್ಷ ವಯೋಮಾನದ ಮೇಲಿನ ಮಹಿಳೆ ಮತ್ತು ಪುರುಷ ಹಾಗೂ ಮಹಿಳಾ ಮತ್ತು ಪುರುಷರ ಓಪನ್ ವಿಭಾಗಗಳು ಈ ಪಂದ್ಯೋಕೂಟದಲ್ಲಿದೆ. ನಮಸ್ತೆ. ಈಗ ನಡೆಯುವಂಥದ್ದು ರಾಷ್ಟ್ರೀಯ NMPA ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಅಂತ. ದಿಸ್ ಇಸ್ 7th ಎಡಿಷನ್. ಇದು ಬ್ಲೂ ಫ್ಲಾಗ್ ಬೀಚ್ ಈಕೋ ಬೀಚ್ ತಣ್ಣೀರುಬಾವಿಯಲ್ಲಿ ನಡೆಯುವಂಥದ್ದು. ಈ ನ್ಯಾಷನಲ್ ಸರ್ಫಿಂಗ್ ಕಾಂಪಿಟೇಷನ್ ಏನು ನಡೀತಿದೆಯಲ್ಲ ಇವತ್ತು 29, 30, 31ನೇ ಮೇ, ಇದರಲ್ಲಿ ಇದು ನ್ಯಾಷನಲ್ ಇವೆಂಟ್ ವಿತ್ ಆಲ್ಮೋಸ್ಟ್ 80 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಸೊ ಕರ್ನಾಟಕ, ಕೇರಳ, ಗೋವಾ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ್ ಈ ಥರ ರಾಷ್ಟ್ರಗಳಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಪರ್ಟಿಕ್ಯುಲರ್ ಕಾಂಪಿಟೇಷನ್ ಏನಕ್ಕೆ ಮುಖ್ಯ ಅಂದರೆ, ಒಂದು ಈಗ ನಮಗೆ ಸೆಪ್ಟೆಂಬರಲ್ಲಿ ನಡೆಯುವಂಥ ಜಪಾನಲ್ಲಿ ಏಷ್ಯನ್ ಗೇಮ್ಸ್ ಏನಿದೆ ಅದರದ್ದು ಈ ಪರ್ಟಿಕ್ಯುಲರ್ ಕಾಂಪಿಟೇಷನಲ್ಲಿ ಸೆಲೆಕ್ಟ್ ಆಗೋಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಪಾಯಿಂಟಿಂಗ್ಸ್ ಇದರಿಂದ. ಸೊ ಇದು ಪರ್ಟಿಕ್ಯುಲರ್ ಇದರಿಂದ ಎಲ್ಲ ಯಾರ್ಯಾರು ಪ್ರಾಬಬಲ್ಸ್ ಟಾಪ್ 20 ಇದ್ದಾರಲ್ಲ ನ್ಯಾಷನಲ್ಸಲ್ಲಿ ಅವರೆಲ್ಲರೂ ಕಂಪೀಟ್ ಮಾಡ್ತಾ ಇದ್ದಾರೆ. ಪ್ಲಸ್ ದ ಅದರ್ ಕ್ಯಾಟಗರೀಸ್ ಇದೆ. ಈಗ ಅಂಡರ್ 18, ಅಂಡರ್ 14 ಮೆನ್ ವಿಮೆನ್, ಅಂಡರ್ 18 ಮೆನ್ ಆ್ಯಂಡ್ ವಿಮೆನ್, ಮತ್ತು ಓಪನ್ ಮೆನ್ ಆ್ಯಂಡ್ ವಿಮೆನ್, ಈ ಎಲ್ಲ ಕ್ಯಾಟಗರೀಸ್ಗಳು ಇದೆ. I'm from Mahabalipuram, near Chennai. My name is Rahul. I'm from Mahab Surfer. So we are here for the contest in Mangalore, and it's a lovely event. It's like 4th event, and then I'm participating in Mangalore. Lot of competitors, and it's the second stop at the Indian national race. Yeah, it's lovely to be here and watching kids to participate here. The waves are really lovely, and the monsoon swell, and it's getting better. Last weeks are really good, and a little bit slow down today, and but still a perfect condition for competitions. It's a lovely beach here.